ಸಂಪ್ಯ, ಏಳ್ಮುಡಿ, ಪುರುಷರಕಟ್ಟೆ, ದರ್ಬೆ ಜಂಕ್ಷನ್ ಹಾಗೂ ಯೂನಿಯನ್ ಕ್ಲಬ್ ಬಿಲ್ಡಿಂಗ್ ಮಾರ್ಕೆಟ್ನಲ್ಲಿ 20 ವರ್ಷಗಳಿಂದ ಗ್ರಾಹಕರಿಗೆ ನಿರಂತರವಾಗಿ ಉತ್ತಮ ಸೇವೆಯನ್ನ ನೀಡ್ತಾ ಬಂದಿರುವ ಅಕ್ಷಯ ಚಿಕನ್ ನಿನ್ನೆ ಕೆಯೂರಿನ ವಿಶ್ವಚೇತನ ಕಾಂಪ್ಲೆಕ್ಸ್ನಲ್ಲಿ ಅಕ್ಷಯ ಫಾರ್ಮ್ಸ್ ಫ್ರೆಶ್ ಚಿಕನ್ ಆರಳೆ ಮಳಿಗೆಯನ್ನ ಶುಭಾರಂಭಿಸಿದೆ. ಈ ನೂತನ ಮಳಿಗೆಯನ್ನ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಪುತ್ತೂರು ಎಪಿಎಂಸಿ ಅಧ್ಯಕ್ಷರಾದ ದಿನೇಶ್ ಮೆದು, ಮಂಗಳೂರು ಭಾರತ್ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಅರುಣ್ ಕುಮಾರ್, ಶ್ರೀ ಕ್ಷೇತ್ರ ಪಳ್ಳತಡ್ಕ ಹೊಸಮ್ಮ ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷರಾದ ಎಸ್.ಬಿ. ಜಯರಾಮ್ ರೈ ಬಳಂಜ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಈ ನೂತನ ಚಿಕನ್ ಫಾರ್ಮ್ನಲ್ಲಿ ಬಾಯ್ಲರ್, ಟೈಸನ್ ಮತ್ತು ನಾಟಿ ಕೋಳಿ ಲಭ್ಯವಿದೆ. ಅಕ್ಷಯ ಫಾರ್ಮ್ನ ಫ್ರೆಶ್ ಚಿಕನ್ನ 6ನೇ ಶಾಖೆಯನ್ನು ನಾವು ಲೋಕಾರ್ಪಣೆಗೊಳಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. ಈ ಭಾಗದ ಎಲ್ಲ ಜನರಿಗೆ ಪೌಷ್ಟಿಕ ಆಹಾರವನ್ನು ದೊರಕಿಸುವ ನೆಲೆಯಲ್ಲಿ ಆ ಫ್ರೆಶ್ ಚಿಕನ್ ಮಳಿಗೆಯನ್ನು ಇವತ್ತು ಜಯಂತ ನಡುಬೈಲು ಕೆಯೂರಿನಲ್ಲಿ ಆರಂಭ ಮಾಡಿ ಈ ಭಾಗದ ಎಲ್ಲ ನಮ್ಮ ಬಂಧುಗಳು ಈ ಒಂದು ಫ್ರೆಶ್ ಚಿಕನ್ ಮಳಿಗೆಯಲ್ಲಿ ತಮಗೆ ಬೇಕಾದಂಥ ಆ ಒಂದು ಚಿಕನನ್ನು ಖರೀದಿ ಮಾಡುವ ಮುಖಾಂತರ ತಮ್ಮ ಪೌಷ್ಟಿಕತೆಯನ್ನು ಬೆಳೆಸಿಕೊಂಡು ಕೋವಿಡ್ನ ಸಂದರ್ಭದಲ್ಲಿ ತಾವೆಲ್ಲರೂ ಆ ಕೋವಿಡ್ ಮುಕ್ತರಾಗಿ ಜೀವನ ಮಾಡಲಿಕ್ಕೆ ಇವತ್ತು ಆ ಪ್ರೋಟೀನ್ಯುಕ್ತ ಆಹಾರ ಚಿಕನ್ ಏನಿದೆ ಇದನ್ನು ತಾವೆಲ್ಲ ಉಪಯೋಗ ಮಾಡಬೇಕು. ಅದೇ ರೀತಿಯಲ್ಲಿ ಅವರ ಉದ್ಯಮ ಇವತ್ತು 20 ವರ್ಷದಿಂದ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಆ ತಾಲೂಕಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುವಂಥ ಸಂಗತಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಆ ಉದ್ಯಮ ಇನ್ನಷ್ಟು ಜಿಲ್ಲೆಯಿಂದ ರಾಜ್ಯಕ್ಕೂ ಎತ್ತರಕ್ಕೆ ಆ ಒಂದು ಉದ್ಯಮದ ಮುಖಾಂತರ ಜನಸಾಮಾನ್ಯರಿಗೆ ಒಂದಷ್ಟು ಉದ್ಯೋಗ ಕೊಟ್ಟು ಒಂದಷ್ಟು ಆ ಒಂದು ಆಹಾರ ಪೂರೈಕೆಯನ್ನು ಕೂಡ ಮಾಡುವಂಥ ಸಂಗತಿಯನ್ನು ಜಯಂತ ನಡುಬೈಲಿ ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಆ ದುರ್ಗಾ ಪರಮೇಶ್ವರಿ ಅವರಿಗೆ ಇನ್ನಷ್ಟು ಉದ್ಯಮವನ್ನು ಬೆಳಗಿಸಲಿಕ್ಕೆ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಒಂದು ಆತ್ಮನಿರ್ಭರ ಎಂಬ ಕಾರ್ಯಕ್ರಮವನ್ನು ಇಟ್ಟುಕೊಂಡಂತಕ್ಕೆ ಪೂರಕವಾಗಿ ನಮ್ಮ ಜಯಂತ ನಡುಬೈಲವರು ಬಹಳ ಯಶಸ್ವಿಯಾಗಿ ಒಂದು ಕೋಳಿ ಫಾರ್ಮಿನ ಮುಖಾಂತರ ಇವತ್ತು ಅವರ ಒಂದು ಸಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿರತಕ್ಕಂಥ ಕೆಲಸ. ಯಾಕೆಂತೇಳಿದರೆ ಇವತ್ತು ಯುವ ಜನತೆಗೆ ಎಷ್ಟೋ ಜನಗಳಿಗೆ ಕೆಲಸ ಇಲ್ಲದೆ ಸುಮ್ಮನೆ ಇರತಕ್ಕಂತಹ ಈ ಕೊರೋನಾದ ಮಹಾಮಾರಿಯ ಸಂದರ್ಭದಲ್ಲಿ ಯುವಕರು ದಾರಿ ತಪ್ಪಬಾರದು, ಒಳ್ಳೆಯ ರೀತಿಯಲ್ಲಿ ಒಂದು ಯಶಸ್ವಿ ಉದ್ಯಮ ಮಾಡಬೇಕು ಅಂತ ಹೇಳಿಕೊಂಡು ಅವರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತೇಳಿ ಅನಿಸುತ್ತೆ. ಅಕ್ಷಯ ಫಾರ್ಮ್ ಫ್ರೆಶ್ ಚಿಕನ್ ಇವತ್ತು ಕೆಯೂರಿನಲ್ಲಿ 6ನೇ ಶಾಖೆಯಾಗಿ ಶುಭಾರಂಭಗೊಂಡಿದೆ. ಇವತ್ತು ಬೆಳಗ್ಗೆಯಿಂದ ನಮ್ಮ ಗಣಪತಿಯ ಗಣಮವಾಗಿ ನಂತರದ ಉದ್ಘಾಟನಾ ಸಮಾರಂಭ ನಮ್ಮ ಮಾನ್ಯ ಶಾಸಕರು ಸಂಜೀವ ಮಠಂದರು ನಂತರ ಗಣ್ಯರ ಮೂಲಕ ಶುಭಾರಂಭಗೊಂಡಿದೆ. ನಾನು ಅಕ್ಷಯ ಫಾರ್ಮಿನ ಬಗ್ಗೆ 2 ಮಾತನ್ನೇ ಎಲ್ಲ ಬಯಸ್ತೇನೆ. ಯಾಕೆಂದರೆ 20 ವರ್ಷದಿಂದ ಸಣ್ಣ ಉದ್ಯಮ ಪ್ರಾರಂಭವಾದ್ದು ಇವಾಗ ಲಕ್ಷಾಂತರ ಕೋಳಿಗಳ ಮೂಲಕ ಉತ್ಪಾದನೆಯನ್ನು ಮಾಡಿ ಎಷ್ಟೋ ಗ್ರಾಮೀಣ ಪ್ರದೇಶದ ಒಂದು ರೈತರನ್ನು ಒಗ್ಗೂಡಿಸಿ ಅವರಿಗೆ ಬೇಕಾದಂಥ ಪೂರಕವಾದ ವ್ಯವಸ್ಥೆಯನ್ನು ಮಾಡುತ್ತಾ ಅವರ ಕಾಂಟ್ರಾಕ್ಟ್ ಫಾರ್ಮ್ಸನ್ನು ನಾವು ಮಾಡುತ್ತಾ ಈಗ ನೇರವಾಗಿ ಉತ್ಪಾದನೆ ಮಾಡುವ ಕೋಳಿಯನ್ನು ನಾವು ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸಬೇಕೆಂಬ ಒಂದು ಇಚ್ಛೆಯಿಂದ ಇವತ್ತು 6ನೇ ಶಾಖೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಾನು ಈಗ ಹೆಚ್ಚಿನ ಯಾಕೆಂದರೆ ನಮ್ಮದೇ ಸ್ವಂತ ಶಾಖೆ ಅಂದರೆ ನಾವು ನೇರವಾಗಿ ಗ್ರಾಹಕರಿಗೆ ಅಂದರೆ ಸ್ಪರ್ಧಾತ್ಮಕ ದರದಲ್ಲಿ ನಾವು ಉತ್ಪಾದನೆ ಮಾಡುವಂಥ ಕೋಳಿಯನ್ನು ಒಂದಿಷ್ಟು ಸ್ವಲ್ಪ ಇಟ್ಟು ನೇರವಾಗಿ ಗ್ರಾಹಕರಿಗೆ ಕೈ ಎಟಕುವಂಥ ಬೆಲೆಯಲ್ಲಿ ಸಿಗಲಿ ಅಂತ ಎಂಬ ಆಸೆಯಿಂದ ನಾವು ಅಲ್ಲಲ್ಲಿ ಶಾಖೆಯನ್ನು ಮಾಡ್ತಾ ಇದ್ದೇವೆ.
ಇವತ್ತು ಕೆಯೂರಿನಲ್ಲಿ 6ನೇ ಶಾಖೆ ಉದ್ಘಾಟನೆ ಆಗಿದೆ. ನಂತರದ ದಿನದಲ್ಲಿ ನಾವು ಆಲಂಗರ್, ಬೆಲ್ಲಾರೆ ಮತ್ತು ಕುಂಬ್ರದಲ್ಲಿ ಒಂದು ಕೆಲಸ ಕಾರ್ಯಗಳು ಅಲ್ಲಿ ಕೂಡ ಶಾಖೆಗಳು ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಹಾಗೆ ಒಂದು ಬೇರೆ ಬೇರೆ ಒಂದು ಗ್ರಾಮೀಣ ಪ್ರದೇಶನೆ ಮಾಡಿ ಕೋಳಿ ಇವಾಗ ನಮಗೆ KGಗೆ 90 ರೂಪಾಯಿ ಇದ್ದರೆ ನಾವು ಅದನ್ನು ಟ್ರೇಡರ್ಸ್ನವರಿಗೆ ನಾವು 90 ರೂಪಾಯಿ 100 ರೂಪಾಯಿಗೆ ಕೊಡ್ತೇವೆ. ಆದರೆ ಅಲ್ಲಿ ಮಾರುವಂಥ ರೇಟು ಅದಕ್ಕೆ ದುಪ್ಪಟ್ಟಾಗಿ ಇರ್ತದೆ. ಅದನ್ನು ಮನಗಂಡು ನಾವು ಈಗ ಒಂದು ಇಂತಿಷ್ಟು ದರದಲ್ಲಿ ಕೊಡುವ ಎಂಬ ನೇರದಿಂದಾಗಿ ಇವತ್ತು ಬ್ರಾಯ್ಲರ್ ಕೋಳಿ ಕೆಯೂರಿನಲ್ಲಿ ನಾವು ಒಳ್ಳೆ ಒಂದು ಸ್ಪರ್ಧಾತ್ಮಕ ದರದ ಒಟ್ಟಿಗೆ ಶುಭಾರಂಭದ ಒಂದು ದಿನದ ಒಟ್ಟಿಗೆ ಅದರ ಒಟ್ಟಿಗೆ ಒಂದು ಪ್ಯಾಕೆಟ್ ಒಂದು ಕೋಳಿ ತಗೊಂಡ್ರೆ ಒಂದು ರೊಟ್ಟಿ ಉಚಿತವಾಗಿ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಮತ್ತು ದರ ಕೂಡ ಕಡಿಮೆ ದರದಲ್ಲಿ ನಾವು ನೇರವಾಗಿ ಉತ್ಪಾದನೆ ಮಾಡುವ ಅಂದರೆ ನೈಜ ರುಚಿಯ ನಾವೇ ಉತ್ಪಾದನೆ ಮಾಡುವಂಥ ಕೋಳಿಯನ್ನು ನಾವೇ ನಮ್ಮ ಶಾಖೆಯಲ್ಲಿ ಒಂದು ಕೊಡುವಂಥ ಕೆಲಸ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಅದರ ಒಟ್ಟಿಗೆ ಇಲ್ಲಿ ನಾಟಿ ಕೋಳಿ ಆಗಲಿ ಮೊಟ್ಟೆ ಒಂದು ಕೋಳಿ ಪದಾರ್ಥಕ್ಕಾಗುವಂಥ ಮಸಾಲೆ ಪದಾರ್ಥ ಎಲ್ಲ ಇಲ್ಲಿ ನಾವು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ಇನ್ನು ಮುಂದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಒಂದು ಆ ದೇವರ ಇದರಿಂದ ಅನುಗ್ರಹದಿಂದ ನಮ್ಮ ಉತ್ಪಾದನೆ ಆಗುವಂಥ ಕೋಳಿಯನ್ನು ನಾವೇ ಮಾರಾಟ ಮಾಡುವಂಥ ಕೆಲಸ ಕಾರ್ಯಕ್ಕೆ ನಿಮ್ಮ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಧನ್ಯವಾದಗಳು.